ಹರಿಯಾಣದ ಮಾಡೆಲ್ ಶೀತಳ್ಳ ಪ್ರೇಮಿ ಮದುವೆಯಾಗಿರುವ 2 ಮಕ್ಕಳ ಅಪ್ಪ ಸುನಿಲ್ ಎನ್ನುವವನು ಆಕೆಯ ಕೊಲೆಯ ಬಗೆಗೆ ತನ್ನ ತಾಯಿಯ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ. ಈ ಸಂಬಂಧ ಪೊಲೀಸರು ಸುನಿಲ್ನನ್ನು ಬಂಧಿಸಿದ್ದಾರೆ. ಸುನಿಲ್ ಮತ್ತು ಶೀತಲ್ ಚೌಧರಿ ಪ್ರೇಮಿಸುತ್ತಿದ್ರು. ಶೀತಲ್ ಮದುವೆಗೆ ಒತ್ತಾಯಿಸಿದಾಗ ಆತ ಮದುವೆಯಾದಾತ ಮತ್ತು 2 ಮಕ್ಕಳ ತಂದೆ ಎಂದು ತಿಳಿದು ಬಂದಿದೆ. ಇದು ಇಬ್ಬರ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿ ಶೀತಲ್ ಕೊಲೆಯಾಗಿದೆ ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ತನಿಖೆ ನಡೆದಿದೆ. ಶೀತಲ್ ಸುನಿಲ್ ಹೊಡೆದಾಟದಲ್ಲಿ ಆತನೂ ಗಾಯಗೊಂಡು ಪಾಣಿಪತ್ನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. ಆಸ್ಪತ್ರೆಗೆ ವಿಚಾರಿಸಲು ಬಂದ ತಾಯಿಯ ಬಳಿ ಸುನಿಲ್ ತಪ್ಪೊಪ್ಪಿಕೊಂಡಿದ್ದಾನೆ. ಬೆನ್ನಿಗೆ ಬಂದ ಪೊಲೀಸರ ಬಂಧನಕ್ಕೆ ಸಿಕ್ಕಿದ್ದಾನೆ. ಶೀತಲ್ ಕೊಲೆಯನ್ನು ಕಾರು ಅವಘಡ ಎಂದು ಬಿಂಬಿಸಲು ಸುನಿಲ್ ಪ್ರಯತ್ನಿಸಿದ್ದ. ಆಹಾರ್ ಗ್ರಾಮಕ್ಕೆ ಶೂಟಿಂಗಿಗೆ ಬಂದ ಶೀತಳ್ನನ್ನು ಕಾರಿಗೆ ಕರೆದೊಯ್ದು ಮದಿರೆ ಕುಡಿಸಿದ್ದಾನೆ. ಆಮೇಲೆ ಕಾರಲ್ಲೇ ಗುದ್ದಾಡಿದ್ದಾರೆ. ಗಲಾಟೆ ಜೋರಾಗುವುದನ್ನು ಕಂಡು ಆತ ಆಕೆಯ ಕತ್ತು ಸೀಳಿ ಕೊಂದುಬಿಟ್ಟಿದ್ದಾನೆ. ಕಾಲುವೆಯಲ್ಲಿ ಶೀತಲ್ ಶವ ಮತ್ತು ಬೇಕೆಂದೇ ದೂಡಿದ್ದ ಕಾರು ಸಿಕ್ಕು ಪೊಲೀಸರ ವಶದಲ್ಲಿದೆ.